ಸ್ವರಣಿಕೆಯನ್ನು ಇಟ್ಟು ಸ್ವಾಗತಿಸಬೇಕಾಗಿ ನವೀನ ಶಾಲೆಯನ್ನು ನಡೆಸಿ ವಸಂತ ಸ್ವರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ಈ ಉತ್ಸವ ಸಮಿತಿಗೆ ಪ್ರಾರಂಭದ ದಿನಗಳಿಂದಲೂ ಬೆನ್ನೆಲುಬಾಗಿ ನಿಂತಹ ಮಗುವೀರ ಸಮಾಜದ ಶ್ರೀ ನಾಗರಾಜೇಶ್ವರಿ ದೇವಸ್ಥಾನದ ಆಡಳಿತ ಮುಖ್ಯಸ್ಥರು ಅತಿ ಸಣ್ಣ ಪ್ರಾಯದಲ್ಲಿ ಹೂಡಿಕರಾಗಿ ಅತಿ ಸಣ್ಣ ಪ್ರಾಯದಲ್ಲಿ ಆಡಳಿತ ಮುಖ್ಯಸ್ಥರಾಗಿ ಸಮಾಜವನ್ನು ಒಂದು ಸಂಘಟಿತ ಪ್ರಮಾಣದಲ್ಲಿ ಕೊಂಡೊಯ್ಯುವ ಮಿತಭಾಷೆ ಇವರು ಮಿತಭಾಷೆ ಆದರೂ ನಾವು ನೋಡಿದಂತೆ ಅತ್ಯುತ್ತಮ ಕೆಲಸಗಾರರು. ಈಗ ಬಂದಾಗ 7 ಗಂಟೆಗೆ ಪೂಜೆ ಇದೆ, ಹೋಗಲೇಬೇಕು ನಮಗೆ ಅಂತ. ಅದು 7 ಗಂಟೆಗೆ ಮೊದಲು ನಿಮ್ಮನ್ನು ಕಳಿಸ್ತೇನೆ ಅಂತೇಳಿ ಒಂದು ನಿಲ್ಲಿಸಿದೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರನ್ನು ನಮ್ಮ ವಾಸುದೇವರವರು ಶಾಲನ್ನು ಅರ್ಪಿಸಿ ಮಮತಾ ದಿವ್ಯಾ ಮಲ್ಯ ಅವರು ಸ್ಮರಣಿಕೆಯನ್ನು ನೀಡಿ ಅವರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ನಮ್ಮ ಈಗ ಪೂಜ್ಯನ ಸ್ಥಾನವನ್ನು ಪಡೆದಿದ್ದು ಕೂಡ ನಮ್ಮ ಬಾಲ್ಯದ ಒಡನಾಟ ಭಾರಿ ಉತ್ತಮವಾಗಿತ್ತು. ಲತೀಶ್ ಪೂಜಾರಿಯವರು ಹೊಸತಾಗಿ ಈಗ ಮುಖ್ಯ ಅರ್ಚಕರಾಗಿ ಶ್ರೀ ಮಂಗಲ ದೇವಸ್ಥಾನ ಬಂಡಿಕೋಟೆ ಉಳ್ಳಾಲ ಇವರು ಅತಿಥಿಯಾಗಿದ್ದಾರೆ. ಹಿಂದುತ್ವ ಎಂದರೆ ಕಣದಲ್ಲಿ ರೂಢಿಸಿಕೊಂಡಂಥ ಒಬ್ಬ ಯುವಕ ಸಮಾಜದ ಒಳಿತಿಗಾಗಿ ಮುಖ್ಯ ಅರ್ಚಕರಾಗಿ ಶ್ರೀ ಮಂಗಲ ದೇವಸ್ಥಾನ ಇದರಲ್ಲಿ ಮುಖ್ಯ ಅರ್ಚಕರಾಗಿದ್ದಾರೆ. ಹೊಸದಾಗಿ ಇವರನ್ನು ಆಯ್ಕೆ ಮಾಡಿದಂಥ ಸಮಸ್ತ ಸಮಾಜಕ್ಕೆ ಒದಗಿಸುತ್ತಾ ಅವರನ್ನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರನ್ನು ಉದಯ ಆರ್ಕೆ ಇವರು ಶಾಲಾಪಕ ಲಲಿತಾ ಸದಾಶಿವ ಇವರು ಸ್ಮರಣೆಗೆ ಇತ್ತು. ಆತ್ಮೀಯ ಸ್ವಾಗತ ಲತೀಶ್ ಪೂಜಾರಿ ಅವರಿಗೆ. ಅಂತೆ ನಮ್ಮ ಇನ್ನೋರ್ವ ಅತಿಥಿ ಈ ಉತ್ಸವ ಸಮಿತಿಯಲ್ಲಿ ಅನಾದಿ ಕಾಲದಿಂದಲೂ ಒಂದು ಸಮಾಜ ಯಾವಾಗಲೂ ಸ್ಮೈಲಿ ಫೇಸ್ ನಗುಮುಖತ ಸಂಜೀವನ್ನ ನಮ್ಮ ಎದುರು ಬಂದಿದ್ದಾರೆ. ಇವರು ಆಡಳಿತ ಮುಕ್ತೇಶ್ವರರು ಉಳ್ಳಾಲ್ತಿ ಧರ್ಮಾಕ್ಷರ ಕ್ಷೇತ್ರ. ಇವರ ಆಡಳಿತ ಮುಕ್ತೇಶ್ವರರಾಗಿ ಕ್ಷೇತ್ರವು ಅತ್ಯುತ್ತಮವಾಗಿ ಅಭಿವೃದ್ಧಿಯನ್ನು ಹೊಂದುತ್ತಾ ಇದೆ, ಇನ್ನೂ ಹೊಂದಲಿ ಅಂತ ಆಶಿಸುತ್ತಾ ಸಂಜೀವ ಉಳಿಯ ಪಡುಮನೆ ಇವರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರನ್ನು ಪ್ರಭಾವತಿ ಬಂಗೇರ ಸ್ಮರಣಿಕೆಯನ್ನಿತ್ತು ನವೀನ್ ನಾಯಕ್ ಇವರು ಶಾಲನ್ನು ಅರ್ಪಿಸಿ ಅವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಉತ್ಸವ ಸಮಿತಿಯ ಧನ್ಯವಾದಗಳು. ಉತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾದಂಥ ವಿಜಯ್ ಉಳ್ಳಾಲ್ ಚುರುಕಾಗಿ ನಮ್ಮೊಟ್ಟಿಗೆ ಈ ಉತ್ಸವದಲ್ಲಿ ಪಾಲ್ಗೊಳ್ಳಿದ ಅವರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇತ್ತೀಚಿನ ವರ್ಷಗಳಲ್ಲಿ ಮಹಿಳಾ ವೇದಿಕೆ ಹೆಚ್ಚಿನ ಈ ಉತ್ಸವ ಸಮಿತಿಗೆ ಬೆನ್ನೆಲುಬಾಗಿ ಕೆಲಸ ಮಾಡುತ್ತಿದ್ದಾರೆ. ಅದರ ಅಧ್ಯಕ್ಷರಾದಂಥ ರೇಣುಕಾ ಕಾಂಚನ್ರವರನ್ನು ಕೂಡ ಈ ಸಮಾರಂಭಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಬಂದಂಥ ಎಲ್ಲ ಭಕ್ತಾದಿಗಳನ್ನು, ಮಾಧ್ಯಮ ಮಿತ್ರರನ್ನು ಎಲ್ಲರನ್ನ ಈ ಸಮಾರಂಭಕ್ಕೆ ಸ್ವಾಗತಿಸಿ ನನ್ನ ಸ್ವಾಗತವನ್ನು ಮುಗಿಸುತ್ತಾ ಈಗ ಉದ್ಘಾಟನೆಯನ್ನು ನಮ್ಮ ಬಂದಂಥ ಎಲ್ಲ ಅತಿಥಿಗಳು ಸೇರಿ ಮಾಡಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. Thank you.
ಶಾರದೋತ್ಸವ ಸಮಿತಿಯ ಈ ದೀಪ ಬೆಳಗಿಸುವ ಕಾರ್ಯಕ್ರಮಕ್ಕೆ ನನ್ನನ್ನು ನಮ್ಮ ಉದಯ್ ಅವರು ಕರೆದಿದ್ದರು ಸ್ಥಳದ ಒಂದು ಇದಕ್ಕೆಗೋಸ್ಕರ. ಅದಕ್ಕೆ ನನಗೆ ಭಯಂಕರ ಇದಿತ್ತು, ಕೆಲಸಕ್ಕೆ ಬರಲಿಕ್ಕೆ ಆಗುವುದಿಲ್ಲವಂತ. ಅಲ್ಲಿ ಕೆಲಸ ಕಾರ್ಯಕ್ಕೆಲ್ಲ ತೊಂದರೆ ಆಗ್ತದೆ ದೇವಸ್ಥಾನದ್ದು. ಆದರೂ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಾನು ಈಗ ಇಲ್ಲಿ ಬಂದು ಈ ಕೆಲಸವನ್ನು ಈ ದೀಪಾವಳಿ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಅಂತೆಯೇ ನಮ್ಮ ಶಾರದೋತ್ಸವ ಸಮಿತಿಯ ಉತ್ಸವದ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಎಲ್ಲರಿಗೂ, ಸಾರ್ವಜನಿಕರಿಗೂ ಎಲ್ಲರಿಗೂ ನನ್ನ ವಂದನೆಗಳು. ಎಲ್ಲ ಕಾರ್ಯಕ್ರಮ, ನಮ್ಮ ದಸರಾದ 5 ದಿವಸ ಎಲ್ಲ ಕಾರ್ಯಕ್ರಮಗಳು ಒಳ್ಳೆಯ ರೀತಿಯಲ್ಲಿ ನಡೆಯಲಿ ಎಂದು ನಾನು ವರಾಯಿ ಶಕ್ತಿಯಾಗಿನ ಮಹಾದುರ್ಗಿ ಮತ್ತು ಮಲ್ರಾಯ ಭಟ್ಟ ಜೀವಾದಿ ಬಂಟ ಪ್ರಾರ್ಥನೆ ಮಾಡುತ್ತೇನೆ. ಉತ್ಸವ ನಿರ್ವಿಘ್ನವಾಗಿ ಇನ್ನು 106 ಕಾಲ ನಡೆಯಲಿ ತಮ್ಮ ಆಶೀರ್ವಾದವನ್ನು ವಹಿಸಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಬಂದಂತಹ ಅತಿಥಿಗಳು ವಸಂತ ಮೀನು ಗುರಿಕಾರರು ಮತ್ತು ನಮ್ಮ ಸಂಜೀವಣ್ಣ ಇಬ್ಬರು ಕೂಡ ಮೌನವಾಗಿದ್ದು ನಮ್ಮ ಭಾಷಣ ಮೌನವಾಗಿದೆ, ತಮಗೆ ಶುಭಾಶಯ ಅಂತ ಕುಳಿತಲ್ಲೇ ನಮಗೆ ಮಾತನ್ನು ನೀಡಿದ್ದಾರೆ. ಕೊನೆಯದಾಗಿ ಅಧ್ಯಕ್ಷೀಯ ಭಾಷಣ ನಮ್ಮ ಉತ್ಸವ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀಕರ ಕಿಣಿಯವರು ಉತ್ಸವ ನಡೆದು ಬಂದಂಥ ದಾರಿ ಹಾಗೂ ಇಂದಿನ ಕಾರ್ಯಕ್ರಮದ ಬಗ್ಗೆ ಅಧ್ಯಕ್ಷೀಯ ಭಾಷಣವನ್ನು ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. 72ನೇ ವರ್ಷ ಅಂತ ಹೇಳಿದರೆ 1948ರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಸರ್ಕಾರವು ನಿರ್ಬಂಧ ಏರಿದಾಗ ಆಗ ಜೈಲಿನಲ್ಲಿ ಹೋದವರು ಹೊರಗೆ ಬಂದ ಮೇಲೆ ಮಂಗಳೂರಿನಲ್ಲಿ ಗಣೇಶೋತ್ಸವ, ಉಳ್ಳಾಲದಲ್ಲಿ ಶಾರದೋತ್ಸವ 2 ಉತ್ಸವ 72ನೇ ವರ್ಷದ್ದು. ಅವರ ಒಂದು ಚಿಂತನೆ ಇತ್ತು, ನಮ್ಮ ಸಮಸ್ತ ಹಿಂದೂ ಭಾವನ ಛಿದ್ರವಾಗಿದೆ. 105 ಜಾತಿಗಳು, 150 ಪಂಗಡಗಳು, ಹಾಗೆ ಜಾತಿ ಪಂಗಡ ಭೇದ ಭಾವ ಎಲ್ಲ ಇದ್ದರೂ ಸಹ ಅದನ್ನು ಒಂದೇ ವೇದಿಕೆಗೆ ತರಬೇಕು, ನಮ್ಮ ಹಿಂದೂ ಸಮಾಜವನ್ನು ಒಗ್ಗೂಡಿಸಬೇಕು, ಈ ಭೇದ ಭಾವ ಬೇಡ ಅಂತೇಳಿ ಒಂದೇ ಉದ್ದೇಶದಿಂದ ನಮ್ಮ ಹಿರಿಯರಾದ ದಯಾನಂದ ನಾಯಕರು, ನರಸಿಂಹಮಲ್ಯರು, ಶೇಷಪ್ಪ ಬಂಗೇರರು, ಭಾಳಷ್ಟು ಜನ ನಮ್ಮ ಹಿರಿಯರು ಅದನ್ನು ಚಿಂತನೆ ಮಾಡಿ, ಮಂಜಪ್ಪ ಉಳ್ಳಾಲ್, ಬ್ಯಾಂಡ್ ಮಾಸ್ಟರ್ ಮಂಜಪ್ಪ ಉಳ್ಳಾಲ್ ಅವರು, ತುಂಬ ಜನ ಅದರ ಹೆಸರು ಈ ನಮ್ಮ ಹಿರಿಯರದ್ದು ಕೆಲವರದೆಲ್ಲ ಈಗ ನನಗೆ ಲಿಸ್ಟ್ ನೋಡಿ ಹೇಳಬೇಕಾಗ್ತಾರೆ, ಅಷ್ಟು ಜನ ದುಡಿದಿದ್ದಾರೆ. ಅವರ ಆ ಒಂದು ಚಿಂತನೆ ಫಲವನ್ನು ಇಂದು ಸಾಕಾರಗೊಂಡಿದೆ. ಯಾಕಂದರೆ ನಾವು 72 ವರ್ಷದಿಂದ ಸಮಸ್ತ ಹಿಂದೂ ಬಾಂಧವರು ಒಂದೇ ತಾಯಿಯ ಮಕ್ಕಳಂತೆ ಇದನ್ನು ಆಚರಿಸ್ತಾ ಇದ್ದೇವೆ. ವಿವಿಧ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಧಾರ್ಮಿಕ ವಿಶೇಷ ಪೂಜೆ ಒಂದು ದಿವಸ ಮಾಡ್ತಾ ಇದ್ದೇವೆ. ಮತ್ತು ನಮ್ಮ ಹಿರಿಯರಾದ ದಯಾನಂದ ನಾಯಕರು ನಮ್ಮನ್ನು ಭಾಳ ವರ್ಷ ಹಿಂದೆ ಅಗಲಿ ಹೋಗಿದ್ದಾರೆ. ಅವರ ಒಂದು ಸವಿ ನೆನಪಿಗಾಗಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಆ ಹಿರಿಯರ ನಂತರ ಭಾಳಷ್ಟು ಇನ್ನೊಂದು ಬ್ಯಾಚ್ ಬಂತು. ಈ ಭವ್ಯವಾದ ಕಟ್ಟಡ, ಈ ಜಾಗ ತಗೊಳ್ಳಿಕ್ಕೆ ರವೀಂದ್ರ ಮರೇಳಿಯವರು, ಸುರೇಂದ್ರ ಗರ್ಕೇರರು, ಯುವಾರ್ ಚಂದ್ರರವರು, ಹಾಗೆ ಭಾಳಷ್ಟು ವರ್ಷದಿಂದ ನಮ್ಮ ಉಳ್ಳಾಲ ಶಾರದೋತ್ಸವ ವಿದ್ಯುತ್ ಅಲಂಕಾರ ರಾಜೀವ್ ಬಂಗೇರ್ ಇದ್ದರು. ಅವರು ಭಾಳಷ್ಟು ಒಂದು ಮುತುವರ್ಜಿ ವಹಿಸಿ ಮಾಡ್ತಾ ಇದ್ದರು. ಅವರ ನಂತರ ಅವರ ಮಕ್ಕಳು ಸಹ ಈಗ ರಾಕೇಶ್ ಎಲ್ಲ ಮಾಡ್ತಾ ಇದ್ದಾರೆ. ಈ ಎಲ್ಲ ಸಮಸ್ತ ನಮ್ಮ ಹಿಂದೂ ಸಮಾಜ ಬಾಂಧವರ ಒಗ್ಗೂಡುವಿಕೆಯಿಂದ ಈ ಉತ್ಸವವು ಭಾಳಷ್ಟು ವಿಜೃಂಭಣೆಯನ್ನು ಆಗ್ತಾ ಇದೆ. ಇದಕ್ಕೆ ಬೆನ್ನೆಲುಬಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಉಡುಪಿ ಜಿಲ್ಲೆಯಲ್ಲಿ ನಾವು ಒಂದು ಯೂನಿಕ್ ವಿಶೇಷ ಅಂತ ಹೇಳಿದ್ರೆ, ನಮ್ಮ ಇಲ್ಲಿ ವಿಸರ್ಜನಾ ಮೆರವಣಿಗೆ ಶಾರದಾ ಮಾತೆಯನ್ನು ಸಮುದ್ರ ಕಿನಾರೆಯಲ್ಲಿ ಇಟ್ಟು ಅಲ್ಲಿ ಒಂದು ಸಂಘದ ಕಾರ್ಯಕ್ರಮವನ್ನು ಮಾಡಿ ಎಲ್ಲ ವೇಷಧಾರಿಗಳ ಕುಣಿತಾಗಿ ಸಮುದ್ರದಲ್ಲಿ ನಾವು ವಿಸರ್ಜನೆ ಮಾಡೋದು, ದೋಣಿಯಲ್ಲಿ ತಗೊಂಡೋಗಿ. ಅದೊಂದು ಬಹಳಷ್ಟು ಒಂದು ವೈಭವಯುತವಾಗಿ ವಿಶಿಷ್ಟವಾಗಿ ಇಲ್ಲಿ ಉಳ್ಳಾಲದಲ್ಲಿ ಆಚರಿಸುವಂಥದ್ದು. ಅದನ್ನು ಭಾಳ ವರ್ಷದಿಂದ ಆ ಮೊಗವೀರ ಸಮಾಜ ಬಾಂಧವರು ನಡೆಸಿಕೊಡ್ತಾ ಇದ್ದಾರೆ. ಆ ಜವಾಬ್ದಾರಿ ಶಾರದೆಯನ್ನು ಹೊರುವಂಥದ್ದಾಗಲಿ, ಅದನ್ನು ವಿಸರ್ಜನೆ ಮಾಡುವಂಥದ್ದಾಗಿ, ಹಾಗೆ ಎಲ್ಲ ಸಮಾಜದವರು ವಿವಿಧ ನಮ್ಮ ಅಂಗಗಳಲ್ಲಿ ದುಡಿತಾ ಇದ್ದಾರೆ. ಹಾಗೆ ಮಹಿಳಾ ವೃಂದದವರು ಈಗ ಒಂದು 10-15 ವರ್ಷದಿಂದ ಭಾಳಷ್ಟು ಶಾರದೆ ಉತ್ಸವಕ್ಕೆ ಬೆನ್ನೆಲುಬಾಗಿ ದುಡಿತಾ ಇದ್ದಾರೆ. ಒಂದು ಪೂಜೆ ಟಿಕೆಟ್ ಮಾಡೋದಾಗಲಿ, ಪೂಜೆಯ ವ್ಯವಸ್ಥೆ, ಕುಂಕುಮ ಪಟ್ಲಿ, ಪಂಚಕಜ್ಜಾಯ, ಇದು ಕ್ಲೀನಿಂಗು, ಗುಡಿಸೋದು ಎಲ್ಲ ತುಂಬಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ಮಹಿಳಾ ರಂಗದವರಿಗೂ ನಮ್ಮ ಎಲ್ಲ ಪದಾಧಿಕಾರಿಗಳಿಗೂ ಎಲ್ಲರಿಗೂ ನಮ್ಮ ಎಲ್ಲ ವಿವಿಧ ಸಮಾಜದ ಮುಖ್ಯಸ್ಥರಿಗೂ ಹಾಗೆ ವಿವಿಧ ಸಂಘ ಸಂಸ್ಥೆ
ವಿದ್ಯಾರಣ್ಯ ಕಲಾರಂಧ ಇರ್ಬೋದು, ಓಂ ಶಕ್ತಿ ಯುವಕರಂಧದವರು ಇರ್ಬೋದು, ಗೋಳಿಯಡಿ ಶಾಶ್ವತ ಗೇಮ್ಸ್ನವರು ಇರೋದು, ಭಾಳಷ್ಟು ಲಿಸ್ಟ್ ಓದ್ತಾ ಹೋದರೆ ತುಂಬ ಉಂಟು. ಯಾರು ನಾನು ನನ್ನ ಹೆಸರು ಕರೆದಿಲ್ಲ ಅಂತೇಳಿ ಬೇಜಾರು ಮಾಡ್ಕೋಬಾರ್ದು, ದಯವಿಟ್ಟು ಕ್ಷಮಿಸಬೇಕು. ಭಾಳಷ್ಟು ಜನ ಇದರಲ್ಲಿ ದುಡಿತಾ ಇದ್ದಾರೆ. ಹಾಗೆ ಟ್ಯಾಬ್ಲು ವರ್ಷದಿಂದ ವರ್ಷ ಏರ್ತಾ ಇದೆ. ಈ ಸಲ ನಾವು ಕೇಳ್ತಾ ಇದ್ದೇವೆ 3 ಟ್ಯಾಬ್ಲು ಎಕ್ಸ್ಟ್ರಾ ಅಂತೇಳಿ. 3 ಟ್ಯಾಬ್ಲು ಎಕ್ಸ್ಟ್ರಾ ಯಾರೋ ಮಾಡ್ತಾ ಇದ್ದಾರೆ, ಅವಳು ಭಾಳಷ್ಟು ದುಡಿತಾ ಇದ್ದಾರೆ. ಆದ್ದರಿಂದ ಎಲ್ಲರೂ ಸೇರಿ ದೇವರ ದಯೆಯಿಂದ, ಶಾರದಾ ಮಾತೆಯ ಕೃಪೆಯಿಂದ ಈ ಉತ್ಸವ ಭಾಳಷ್ಟು ವಿಜೃಂಭಣೆ ಆಗ್ತಾ ಇದೆ. ಇನ್ನು ಮುಂದಕ್ಕೆ ಸಹ ವಿಜೃಂಭಣೆ ಆಗುವಂತೆ ಆ ದೇವರು ಕೃಪೆ ಮಾಡಲಿ. ನಮ್ಮ ಎಲ್ಲ ಸಮಾಜ ಬಾಂಧವರಿಗೆ, ಇಂದು ಸಮಸ್ತ ಸಮಾಜ ಬಾಂಧವರಿಗೆ ಆ ದೇವೆ ಒಳ್ಳೆಯ ಆಯುಷ್ಯ, ಆರೋಗ್ಯ, ಐಶ್ವರ್ಯ ದಯಪಾಲಿಸಲಿ. ಅವರ ಮನೆಯಲ್ಲಿ ಸುಖ, ಶಾಂತಿ, ಸಂತತಿ, ಸಂಪತ್ತಿ, ಅವರ ಮಕ್ಕಳಿಗೆ ಯೋಧಿಗೆ ವಿದ್ಯಾಭ್ಯಾಸವನ್ನು ಆ ದೇವರು ದಯಪಾಲಿಸಿ ನಮ್ಮ ಇಡೀ ಸಮಾಜವನ್ನು ಸುಭಿಕ್ಷವಾಗಿ ಮಾಡಿ ನಿರಂತರ ಈ ಸೇವೆ ಭಾಗ್ಯವನ್ನು ತೆಗೊಳ್ಳುವಂಥ ಭಾಗ್ಯವನ್ನು ಆ ದೇವರು ದಯಪಾಲಿಸಿ ಅಂತೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ವೇದಿಕೆಯ ಅಧ್ಯಕ್ಷರಾದಂಥ ರೇಣುಕಾ ಕಾಂಚನ್ರವರು ಇದ್ದಾರೆ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುತ್ತಾ ಇವತ್ತವರ ಹುಟ್ಟುಹಬ್ಬ ಮುಂದಕ್ಕೆ ಧನ್ಯವಾದ. ಮಹಿಳಾ ವೇದಿಕೆಯ ಪ್ರಧಾನ ಕಾರ್ಯದರ್ಶಿ ಪ್ರಭಾವತಿ ಬಂಗೇರ ಇವರು, ಆಡಳಿತ ನಿರ್ದೇಶಕರು ಶ್ರೀ ಶಾರದಾ ಸೇವಾ ಟ್ರಸ್ಟ್ ಉಳ್ಳಾಲ, ಇವರಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಹಾಗೂ ಗೌರವ ಉಪಸ್ಥಿತಿ ಶ್ರೀ ವಸಂತ ಅಮೀನ್ ಗುರಿಕಾರ, ಆಡಳಿತ ಮುಖ್ಯಸ್ಥರರು ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ದೇವಸ್ಥಾನ ಉಳ್ಳಾಲ, ಶ್ರೀ ಲತೀಶ್ ಪೂಜಾರಿ, ಮುಖ್ಯ ಅರ್ಚಕರು ಶ್ರೀ ಮಲರಾಯ ದೇವಸ್ಥಾನ ಬಂಡಿಕೊಟ್ಟೆ ಉಳ್ಳಾಲ, ಹಾಗೂ ಶ್ರೀ ಸಂಜೀವ ಉಳಿಯ ಪಡುಮನೆ, ಆಡಳಿತ ಮುಖ್ಯಸ್ಥರರು ಶ್ರೀ ಉಳಿಯ ಉಳ್ಳಾಲ್ತಿ ಧರ್ಮರಕ್ಷಕ ಕ್ಷೇತ್ರ ಉಳ್ಳಾಲ, ಇವರಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಹಾಗೂ ಶಾರದಾ ಸಮಿತಿಯ ಕಾರ್ಯಾಧ್ಯಕ್ಷರಾದ ವಿಜಯ ಉಳ್ಳಾಲ್, ಪ್ರಧಾನ ಕಾರ್ಯದರ್ಶಿ ಶ್ರೀ ಭರತ್ ಕುಮಾರ್ ಹಾಗೂ ಮಹಿಳಾ ವೇದಿಕೆಯ ಅಧ್ಯಕ್ಷೆ ಶ್ರೀ ರೇಣುಕಾ ಕಿಶೋರ್ ಕಾಂಚನ್ ಅವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದ. ಈ ಕಾರ್ಯಕ್ರಮಕ್ಕೆ ಯಾರೆಲ್ಲ ಸಹಕಾರ ನೀಡಿದ್ದಾರೆ ಅವರಿಗೆಲ್ಲ ಧನ್ಯವಾದ. ಮತ್ತೆ ಈ ಕಾರ್ಯಕ್ರಮವನ್ನು ತುಂಬ ಸಂಯಮದಿಂದ ಕುಳಿತು ಚಪ್ಪಾಳೆಯ ಮೂಲಕ ವಿಜೃಂಭಿಸಿದ ತಮಗೆಲ್ಲರಿಗೂ ಧನ್ಯವಾದವನ್ನು.
ಬಾಳಿನಲ್ಲಿ ಭಾಗ್ಯ ತಂದಿತೋ. ಸುಗ್ಗಿಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ, ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ. ಭೂಮಿ ತಾಯಿ ಕಾಳು ಕೊಟ್ಟಳು, ನಮ್ಮ ಹೊಟ್ಟೆ ತುಂಬ ಅನ್ನ ಬಿಟ್ಟಳು. ಸುಗ್ಗಿಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಸುಗ್ಗಿಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ತೇನೆ ಚಂದ ಕಂತೆ ಕಂತೆ ಕಟ್ಟಿ ನಿಂತ ಬಡವೆ ಅಂದ. ಕಾಳು ಕಾಳು ರಾಶಿಯು ಎಂಥ ಚಂದ, ಆಳುವುದ ರಾಶಿಯು ನೋಡಲಂದ. ಬಳ್ಳ ತುಂಬಿ ಕೊಡುವ ಪಡಿದಾನ ಚಂದ ನೋಡಿ, ಬಳ್ಳ ತುಂಬಿ ಕೊಡುವ ಪಡಿದಾನ ಚಂದ. ಸುಗ್ಗಿಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಸುಗ್ಗಿಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಮಕ್ಕಳೇ, ಸುಗ್ಗಿ ಕಾಲದ ಹಿಗ್ಗನ್ನು ನಮಗೆ ತೋರಿಸ್ತಿದ್ದೀರಿ. ಯಾವ ಕಾರ್ಯವಾದರೂ ಅದಕ್ಕೊಂದು ಗುರಿ ಇರುತ್ತದೆ. ಗುರಿ ಸೇರುವುದು ಹೇಗೆಂದು ತಿಳಿಸುವ ಮಾರ್ಗದರ್ಶಕರಾಗಿ ಒಬ್ಬ ಗುರುವಿನ ಅಗತ್ಯ ನಮಗಿದೆ. ಗುರುಕುಲಕ್ಕೆ ವರವಾಗಿ ಗುರಿ
ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು ಮುನ್ನಡೆಸು ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು ಹೂವಲ್ಲಿ ಜೀವ ಗುರಿ ಕಟ್ಟಲೇನು ನೀರಲ್ಲಿ ನೀನು ಅಡಿಮುಟ್ಟಲೇನು ಆ ದೈವದ ದೇವಿಯೆಲ್ಲರೂ ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ಆರ್ ಕೆ ಉಳ್ಳಾಲ್ ಅವರು ನಿಧನರಾಗಿ 6 ವರ್ಷಗಳು ಕಳೆದಿವೆ. 1944ರಲ್ಲಿ ಜನಿಸಿದ ಆರ್ ಕೆ ಉಳ್ಳಾಲ್ ಸುಮಾರು 69 ವರ್ಷಗಳ ಕಾಲ ಉಳ್ಳಾಲದ ಈ ಪವಿತ್ರ ಮಣ್ಣಿನಲ್ಲಿ ನಡೆದಾಡಿದ್ದಾರೆ, ಕುಣಿದಾಡಿದ್ದಾರೆ, ಕುಣಿಸಿದ್ದಾರೆ, ಸಂತಸಗೊಳಿಸಿದ್ದಾರೆ, ಸಾಂಸ್ಕೃತಿಕ ಹಬ್ಬಗಳನ್ನು ಆಚರಿಸಿದ್ದಾರೆ. ಪ್ರಾರಂಭದ ದಿನಗಳಿಂದಲೂ ಆರ್ ಕೆ ಉಳ್ಳಾಲ್ ಅವರು ಉಳ್ಳಾಲದ ಸಾರ್ವಜನಿಕ ನವರಾತ್ರಿ ಶಾರದಾ ಉತ್ಸವ ಸಂದರ್ಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜವಾಬ್ದಾರಿಯನ್ನು ಪಡೆದುಕೊಂಡು ಅತ್ಯಂತ ಶಿಸ್ತಿನಿಂದ ನಿರಂತರವಾಗಿ ನಡೆಸಿಕೊಂಡು ಬಂದಿದ್ದಾರೆ. ಅವರ ಆ ಮಾರ್ಗದರ್ಶನದ ಕಾರಣದಿಂದ ಉಳ್ಳಾಲದ ನವರಾತ್ರಿ ಉತ್ಸವದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ವೈಭವ ಅದ್ದೂರಿಯಿಂದ ನಡೀತಾ ಇತ್ತು. ಆರ್ ಕೆ ಉಳ್ಳಾಲ್ ಎಂದೇ ಪ್ರಸಿದ್ಧರಾದಂತಹ ಇವರು ಮೊಗವೀರ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡೆದು ನಂತರ ನಾಟಕ ರಂಗದಲ್ಲಿ ಬಹಳ ಹೆಮ್ಮರವಾಗಿ ಉಳ್ಳಾಲದಲ್ಲಿ ಬೆಳೆದವರು. ಆರ್ ಕೆ ಉಳ್ಳಾಲ್ ಅವರು ತಮ್ಮ ಜೀವಿತದ ಅವಧಿಯಲ್ಲಿ ಅನೇಕ ಕಲಾವಿದರನ್ನು ಸೃಷ್ಟಿಸಿದ್ದಾರೆ. ಒಬ್ಬ ಕಲಾವಿದನ ಸಾಮರ್ಥ್ಯ ಇರುವುದು ತನ್ನ ಪ್ರತಿಭೆಯನ್ನು ಪ್ರದರ್ಶಿಸುವುದು ಮಾತ್ರ ಅಲ್ಲ, ಪ್ರತಿಭೆಗಳನ್ನು ಹುಡುಕುವುದು, ಸೃಷ್ಟಿಸುವುದು, ಪ್ರೋತ್ಸಾಹಿಸುವುದು. ಬಹಳ ಸಂತೋಷದ ಸಂಗತಿ ಅಂದರೆ ಕರಾವಳಿಯಲ್ಲಿ ಅತ್ಯಂತ ಪ್ರಸಿದ್ಧರಾಗಿರುವ ಅರವಿಂದ ಬೋಳಾರ್, ನವೀನ್ ಡಿ ಪಾಟೀಲ್ ಇರಬಹುದು, ಇವರೆಲ್ಲರೂ ಆರ್ ಕೆ ಉಳ್ಳಾಲ್ ಅವರಿಂದ ಮಾರ್ಗದರ್ಶನ ಪಡೆದಂಥವರು. ಹಾಗೆಯೇ ಉಳ್ಳಾಲದಲ್ಲಿ ನಾಟಕ ರಂಗದಲ್ಲಿ ಹೆಸರು ಮಾಡಿರುವಂತಹ ಪುರುಷೋತ್ತಮ್ ಉಳ್ಳಾಲ್ ಅವರು, ರಾಮಚಂದ್ರ ಉಳ್ಳಾಲ್, ಹಾಗೆಯೇ ಇಂದಿಗೂ ಕಲಾಕ್ಷೇತ್ರದಲ್ಲಿ ದುಡಿತಾ ಇರುವಂತಹ ಲಕ್ಷ್ಮಣ ಉಳ್ಳಾಲ್, ಇಂತಹ ಅನೇಕ ಕಲಾವಿದರನ್ನ ಬೆಳಕಿಗೆ ತಂದವರು ಆರ್ ಕೆ ಉಳ್ಳಾಲ್. ಆರ್ ಕೆ ಉಳ್ಳಾಲ್ ಅವರು ವೆಂಕಮ್ಮ ಮತ್ತು ಗಿರಿಯಪ್ಪ ಪೂಜಾರಿ ದಂಪತಿಗಳ ಸುಪುತ್ರರು. ಆರ್ ಕೆ ಉಳ್ಳಾಲ್ ಅವರ ಸ್ಮರಣೆಯೊಂದಿಗೆ ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಸಮರ್ಪಣೆ ಮಾಡ್ತಾ ಇರುವುದು ನಮ್ಮೆಲ್ಲರ ಹೆಮ್ಮೆ, ಸಂತೋಷ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಎಂದು ಹಾರೈಸ್ತಾ ಅವಕಾಶಕ್ಕಾಗಿ ಶಾರದಾ ಮಾತೆ ಒಳ್ಳೇದು ಮಾಡಲಿ. ಅವರು ಇನ್ನಿನ್ನು ಹೆಚ್ಚು ಮಕ್ಕಳಿಗೆ ಹೀಗೆ ಧರ್ಮ
संस्थापनार्थाय संभवामि युगे युगे।
ग्लानिर्भवति भारत अभ्युत्थानम् अधर्मस्य तदात्मानं सृजाम्यहम् परित्राणाय साधूनां विनाशाय च दुष्कृताम् धर्म संस्थापनार्थाय संभवामि युगे युगे। ತುಳುವನಾಡುದ ಸಿರಿತಾವಡಿಡು ಒಲಿ ಮಡಲ ಕುಡಿಯಡಿಟ್ಟು ತುಳುವನಾಡುದ ಸಿರಿತಾವಡಿಡು ಒಲಿ ಮಡಲ ಕೊಡಿಯಡಿಟ್ಟು ಸಿಂಗಾರ ಸಿಂಗಾರ ಮಲ್ತೊಂದು ಜೋಗುಡು ಓಕೊನುಡು ಮಾಯುಡೆ ಸಿರಿ ಸಿಂಗಾರ ಸಿಂಗಾರ ಮತ್ತು ಮಾಯೊಡೆ ಸಿರಿ ಕೋಲ ಕಂಬುಲ ನಾಗ ತಂಬಿಲ ಅಂಕ ಆಯನದ ಬೂಡು ಕೋಲ ಕಂಬಳ ನಾಗ ತಂಬಿಲ ಅಂಕಾಯನದ ಮೂಡು ಬಾರೆ ಬಾರೆ ಫಲದಿಂಡಿ ಉತ್ಕರುಣ ಮದಿಮಾಲು ದುರ್ಬುದ ನಾಡು ಬಾರೆ ಬಾರೆ ಫಲದಿಂದಿ ಉತ್ಕರುಣ ಮದಿಮಾಲು ದುರ್ಬುದ ನಾಡು ಪಚ್ಚೆ ಪಜಿರಿಡು ಗುಡ್ಡೆ ಸೀಮೆಡು ನಲಿಪು ನಡಕೆದ ನಡಾವರಿ ಪಚ್ಚೆ ಪಜಿರಡು ಗುಡ್ಡೆ ಸೀಮೆಡು ನಲಿಪು ನಡಕೆದ ನಡಾವರಿ ಪಜ್ಜೆಲಿ ಒಂದು ಐದಿರದ ತಿಳಿಪು ತಿಳಿಕೆದ ಸವಾರಿ ಅಜ್ಜೆದಿ ಒಂದು ಐದಿರದ ತಿಳಿಪು ತಿಳಿಕೆದ ಸವಾರಿ ಡೆನ್ನ ನಡೆನ್ನ ನಾಡೆನ್ನ 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 ನಡೆನ್ನ ನಡೆನ್ನ ನಾಯೇ ಡೆನ್ನ ನಡೆನ್ನ ನಾಡೆನ್ನ 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 ನಡೆನ್ನ ನಡೆನ್ನ ನಾಯೇ ಡೆನ್ನ ನಡೆನ್ನ ನಾಡೆನ್ನ 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 ನಡೆನ್ನ ನಡೆನ್ನ ನಾಯೇ ಡೆನ್ನ ನಡೆನ್ನ ನಾಡೆನ್ನ 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 ಕೊಳಲನ್ನು ಹಿಡಿದು ನಿಂತಿರುವೆ ಶ್ಯಾಮ ನಿನಗಿರುವ ಇನ್ನೊಂದು ಹೆಸರು ಪ್ರೇಮ ನಿನ್ನ ಪ್ರೇಮವು ನಮಗೆ ಇರುವೆನು ನಿನ್ನ ಕರಳನ್ನು ನಾಡಬೇಕು ನನ್ನ ಕರಬೇಕು ಗೋಪಾಲ ಬಾ 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 ಗೋವಿಂದ ಬಾ 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 ಗೋಪಾಲ ಬಾ ಗೋವಿಂದ ಬಾ 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 ಗೋಪಾಲ ಬಾ 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 ಗೋವಿಂದ ಬಾ 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 ಗೋಪಾಲ ಬಾ ಗೋವಿಂದ ಬಾ ಬಾ ಕೈಯಲ್ಲಿ ಬಿಲ್ಲು ಹಿಡಿದೋನು ರಾಮ ಗದೆಯನ್ನು ಹಿಡಿದಿರುವ ವೀರ ಭೀಮ ಕನಸಿಗೆ ಬರುವುದು ಸಂಘವಿರುವುದು ಮರೆದರೆ ಬಿಡುವರು ಶ್ರೀಕೃಷ್ಣ ಸರಸಕ್ಕೆ ಕರೆಯುವುದು ಯುಗಗಳು ಕಳೆದವು ಆರೋ
ಭೀಮಾ ಪರಯುಗದ ಹಾಡು ಸರಿಯಾಗದು ಸುಮ್ಮನೆ ಓಡು ಕಲಿಕಾಲವು ಚಲುವೆ ನೋಡು ಏಕಾಂತ ಬಯಸಿದೆ ಮನಸ್ಸು Bye.